ಕ್ಯಾಥೋಲಿಕ್ ಸಭಾ ಪಾನೇರ್ ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮವು ಪಾನೇರ್ ಮರ್ಸಿಯಮ್ಮನವರ ಇಗರ್ಜಿಯಲ್ಲಿ ನಡೆಯಿತು. ಎಸ್ಎಸ್ಎಲ್ಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ 19 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಬಿಷಪ್ ಹಬ್ ಪ್ರತಿನಿಧಿ ಫಾದರ್ ಮ್ಯಾಕ್ಸಿಮ್ ರೊಜಾರಿಯೋ ಪ್ರತಿಭಾ ಪುರಸ್ಕಾರ ವಿತರಿಸಿ ಮಾತನಾಡಿ, ವಿನಾಯಿತಿ ಪತ್ರ ಕೇಳುವುದು ಭಿಕ್ಷೆ ಬೇಡುವುದಕ್ಕೆ ಸಮ. ಸರ್ಕಾರಕ್ಕೆ ನಾವು ಕಟ್ಟುವ ತೆರಿಗೆಗೆ ಪ್ರತಿಯಾಗಿ ನಮ್ಮ ಹಕ್ಕು ಕೇಳಿ ಪಡೆಯುವ ಮೂಲಕ ಸರ್ಕಾರದ ಸವಲತ್ತು ಪೂರ್ಣ ಪ್ರಮಾಣದಲ್ಲಿ ಪಡೆಯುವ ಪ್ರಯತ್ನ ಅಗತ್ಯ ಎಂದು ಹೇಳಿದರು. गवळीक परिस्थितीचे सांदे आनी सर पगारत्या धार्मीक भयणी भावां सगळ्यांक म्हजे दिनवास आभार मानता. आज प्रत्येक जावन हांव उल्हास येता भुरग्यांनी आपली तालेंतां घडसून चड आनी चड अंक काडून मुखार गेल्ल्या खातीर डिस्टिंक्शन आनी तशेंच टॉप क्लासीस आज आपणावन आमची भुरगीं मुखार वचूंक प्रयत्न करतात. थोडे दीस आदीं हालीं हांवें पळयलें वार्ता भारत ಕ್ಯಾಥೋಲಿಕ್ ಸಭಾ ಪಾನೇರ್ ಘಟಕಾಧ್ಯಕ್ಷ ಫ್ರಾಂಕಿ ಫ್ರಾನ್ಸಿಸ್ ಕೋಟಿನ ಅವರು ಮಾತನಾಡಿ ಮಕ್ಕಳನ್ನು ಪ್ರೋತ್ಸಾಹಿಸಿದರು. ನಿಜವಾಗಲೂ ನಮಗೆ ಹೆಮ್ಮೆ ಆಗ್ತಾ ಇದೆ. ನಾವು 19 ಮಕ್ಕಳಿಗೆ ಈ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚರ್ಚಿನಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಕ್ಕಳು SSLC PUC ಅತಿ ಹೆಚ್ಚು ಅಂಕ ಪಡೆದು ಅವರಿಗೆ ಪ್ರೋತ್ಸಾಹಿಸಿದರೆ ಉಳಿದ ಮಕ್ಕಳಿಗೂ ಕೂಡ ಅದೇ ರೀತಿ ಪ್ರೋತ್ಸಾಹ ಬರುವ ಒಂದು ಉದ್ದೇಶದಿಂದ ಈ ಪ್ರತಿಭಾ ಪುರಸ್ಕಾರ ನಾವು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಯಾಕೆಂದರೆ ಶೇಕಡ 60-70ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ನಾವು ಸುಮಾರು ಇವತ್ತು 19 ಮಕ್ಕಳನ್ನು ಗೌರವಿಸಿ ಪಾನೇರ್ ಮರ್ಸಿಯಮ್ಮನವರ ಇಗರ್ಜಿಯ ಧರ್ಮಗುರು ಫಾದರ್ ಡೆನ್ನಿಸ್ ವಾರಿಸ್, ಬರೇಲಿ ಡಯಾಸಿಸ್ ಧರ್ಮಗುರು ಫಾದರ್ ನವೀನ್ ಡಿಸೋಜಾ, ಕ್ಯಾಥೋಲಿಕ್ ಸಭಾ ಪಾನೇರ್ ಘಟಕದ ಅಧ್ಯಕ್ಷ ಫ್ರಾಂಕ್ಲಿ ಫ್ರಾನ್ಸಿಸ್ ಕೋಟಿನ, ಕಾರ್ಯದರ್ಶಿ ರೋಬಿತಾ ಮೆನೇಜಸ್ ಮೊದಲಾದವರು ಉಪಸ್ಥಿತರಿದ್ದರು.